ಕೊರೋನಾ ಸಂಬಂಧಿತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಉಲ್ಲಂಘಿಸಿ ಮಾಸ್ಕ್ ರಹಿತವಾಗಿ ಓಡಾಡುತ್ತಿದ್ದ ನಾಗರಿಕರನ್ನು ಪತ್ತೆ ಹಚ್ಚಲು ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ ನಾವುಡ ಸೇರಿದಂತೆ ಅಧಿಕಾರಿಗಳು ದಿಢೀರ್ ಕಾರ್ಯಾಚರಣೆ ನಡೆಸಿದ್ದಾರೆ. ಮಾಸ್ಕ್ ರಹಿತವಾಗಿ ಬೈಕ್, ರಿಕ್ಷಾ, ಕಾರು ಮತ್ತಿತರ ವಾಹನಗಳಲ್ಲಿ ಸಂಚರಿಸುವವರ ವಿರುದ್ಧ ಹಾಗೂ ಖಾಸಗಿ ಬಸ್ಗಳ ಒಳಗೂ ಪ್ರವೇಶಿಸಿ ಬಸ್ನ ಒಳಗೂ ಮಾಸ್ಕ್ ರಹಿತರಾಗಿದ್ದ ಪ್ರಯಾಣಿಕರಲ್ಲೂ ದಂಡ ವಸೂಲು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರ ಹಲವಾರು ನಿರ್ಬಂಧಗಳನ್ನು ವಿಧಿಸಿದ್ದು ಮಾಸ್ಕ್ ಧಾರಣೆಯನ್ನು ಕಡ್ಡಾಯಗೊಳಿಸಿದೆ. ಹಬ್ಬದ ಆಚರಣೆಗೆ ಅವಕಾಶ ನೀಡಲಾಗಿದ್ದರೂ ಕಾಪುವಿನಲ್ಲಿ ಮಾಸ್ಕ್ ಧಾರಣೆ ಮತ್ತು ಸಾಮಾಜಿಕ ಅಂತರ ಪಾಲನೆಗೆ ಮುತುವರ್ಜಿ ವಹಿಸಲು ಸೂಚನೆ ನೀಡಲಾಗಿದೆ. ಜನರು ಕೂಡ ಈ ಬಗ್ಗೆ ಜಾಗೃತಿ ವಹಿಸಬೇಕಿದೆ. ಸ್ವಯಂ ಜಾಗೃತಿಗೆ ವಿಶೇಷ ಆಸಕ್ತಿ ತೋರಿದಲ್ಲಿ ಕೊರೋನಾ ಮುಕ್ತರಾಗಿ ಜೀವನ ನಡೆಸಲು ಸಾಧ್ಯವಿದೆ ಎಂದು ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ತಿಳಿಸಿದ್ದಾರೆ. ನೀವು ಎಷ್ಟೊಂದು ಜನ ಕರ್ಕೊಂಡು ಹೋಗ್ತೀರಾ, ಕರ್ಕೊಂಡು ಬರ್ತೀರಾ, ನಿಮ್ಮ ಒಬ್ಬರಿಗೆ ಬಂದರೆ ಸಾಕು, ಇಡೀ ಊರೇ ಹಬ್ಬತ್ತೆ. ಆವಾಗ ಏನು ಮಾಡೋದು? ಕೈ ಚೆಲ್ಲಿ ಕುತ್ಕೊಳ್ಳೋಕ್ಕಾಗುತ್ತಾ ನಾವು? ನಾನು ಆಗಲೇ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೇಳಿ ಹೋಗಿದ್ದೀನಿ. ಎರಡನೇ ಅಲೆ ಎಲ್ಲ ಕಡೆ ಹಬ್ತಿರೋದ್ರಿಂದ ಉಡುಪಿಯಲ್ಲಿ ವ್ಯಾಪಕವಾಗಿ ಹಬ್ಬಿದೆ. ನಮ್ಮಲ್ಲಿ ಆನಂದ ತೀರ್ಥ ಕುಂಜಾಲುಗಿರಿಯಲ್ಲಿ 9 ಕೇಸು ಪಾಸಿಟಿವ್ ಆಗಿದೆ ನಮ್ಮ ಕಾಪು ತಾಲೂಕಿನಲ್ಲಿ. ಹಾಗಾಗಿ ಎಲ್ಲಿ ಮಾಸ್ಕ್ ಹಾಕಿಲ್ಲ ನಮ್ಮ ಕಾಪು ತಾಲೂಕಿನ ಪುರಸಭೆ ವ್ಯಾಪ್ತಿ ಇರ್ಬೋದು, 30 ಕಂದಾಯ ಗ್ರಾಮಗಳಿರ್ಬೋದು, ಆ ಎಲ್ಲ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಮಾಸ್ಕ್ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕು. ಏನೇನು ಹಿಂದೆ ಕರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸ್ತಿದ್ವೋ ಆ ಎಲ್ಲ ಕರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವೆಲ್ಲರೂ ಅನುಸರಿಸಬೇಕು. ಆ ಸಲುವಾಗಿ ಈ ಒಂದು ಕಾರ್ಯಾಚರಣೆ ನಡೆಸ್ತಿದ್ದೇವೆ. ಎಲ್ಲರೂ ಮಾಸ್ಕ್ನ ಹಾಕೊಳ್ಳದೆ ಬರೀ ಕುತ್ತಿಗೆಗೆ ಹಾಕೊಳ್ತಿರೋದು ಕಾಣಿಸ್ತಿದೆ. ದಯವಿಟ್ಟು ಕಾಪು ಜನತೆಯಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಮಾಸ್ಕ್ನ ಧರಿಸಿ, ಸರಿಯಾಗಿ ಮೂಗು ಬಾಯಿ ಕ್ಲೋಸ್ ಆಗಿರಲಿ, ಕುತ್ತಿಗೆಗೆ ಹಾಕೋಬೇಡಿ ಮಾಸ್ಕ್ನ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಬಸ್ಸಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಓಡಾಡ್ತಿರೋದು ನಾವು ನೋಡಿದ್ವಿ. ಇವಾಗ ತಾನೇ ಒಂದಷ್ಟು ಜನರಿಗೆ ದಂಡ ಹಾಕಿದ್ದೀವಿ. ಆ ದಂಡ ಹಾಕುವಂಥ ಪರಿಸ್ಥಿತಿನ ನಮಗೆ ತಂದುಕೊಡ್ಬೇಡಿ. ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ನ ಕಡ್ಡಾಯವಾಗಿ ಧರಿಸಿ. ಆ ಮೂಲಕ ಕರೋನಾ ಹಬ್ಬದೇ ಇರೋ ಥರ, ನಮ್ಮ ವ್ಯಾಪ್ತಿಯಲ್ಲಿ ಕರೋನಾ ಹಬ್ಬದೇ ಇರೋ ಥರ ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸೋಣ. ಕರೋನಾ ಎರಡನೇ ಅಲೆಯನ್ನು ನಮ್ಮ ವ್ಯಾಪ್ತಿ ಒಳಗೆ